ಚೀನಾ ಸೈನಿಕರು ಈಗ ಭಾರತದ ಒಳಗೆ ಬಂದು ನಮ್ಮ ಸೈನಿಕರನ್ನ ಕೊಲ್ತಾ ಇದ್ದಾರೆ. ಈಗ ಯಾಕೆ 56 ಇಂಚಿನ ಎದೆಗಾರಿಕೆಯವರು ಮೌನವಾಗಿದ್ದಾರೆ ಅಂತ ಮಾಜಿ ಸಚಿವ ಯುಟಿ ಖಾದರ್ ಪ್ರಶ್ನೆ ಮಾಡಿದ್ದಾರೆ. ಮಂಗಳೂರಿನಲ್ಲಿರೋ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾತನಾಡಿದ ಅವರು, ಮನಮೋಹನ್ ಸಿಂಗ್ ಇದ್ದಾಗ ಮೌನಿ ಬಾಬಾ ಅಂತ ಇದ್ದವರು ಈಗ ಎಲ್ಲಿದ್ದಾರೆ? ಮನೆಗೆ ಹೊಕ್ಕು ಹೊಡೆಯೋದಾಗಿ ಭಾಷಣ ಹೊಡೆದಿದ್ದವರು ಮೌನವಾಗಿದ್ದು ಯಾಕೆ ಅಂತ ವ್ಯಂಗ್ಯವಾಡಿದ್ರು. ಅಲ್ಲದೆ ಅವರು ಹೊಡಿಬೇಕಿತ್ತಲ್ವಾ, ಈಗ ಯಾಕೆ ಅವರು ಸುಮ್ಮನೆ ಕುಳಿತಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು. ಚೀನಾದಂತವರು ಇವತ್ತು LACಯಲ್ಲಿ ಲಡಕ್ LACಯಲ್ಲಿ ಬಂದು ನಿಂತು ನಮ್ಮ ಭಾರತ ದೇಶದ ಹೊರಗೆ ಬಂದು ಇವತ್ತು ಕೂತ್ಕೊಂಡಿದ್ದಾರೆ. ಆದ್ರೆ ನಮ್ಮ ಪ್ರಧಾನಮಂತ್ರಿ ಮೌನವಾಗಿದ್ದಾರೆ. ಏನಾಗಿದೆ? 55 ಇಂಚು ಇದೆ ಮತ್ತೆ ಮನೆಗೆ ಹೋಗಿ ಹೊಡಿತಾನೆ ಅಂತ ಹೇಳಿದವರು ಚೈನಾದವರು 304 ಕಿಲೋಮೀಟರ್ ಬಂದರೂ ಕೂಡ ಯಾಕೆ ಮೌನವಾಗಿದ್ದಾರೆ? ಅವರು UP ಇದ್ದಾಗ ಮನಮೋಹನ್ ಸಿಂಗ್ ಅವರನ್ನು ಮೌನ ಅಂತ ಹೇಳ್ತಿದ್ರು, ಮತ್ತೆ ಇವರು ಈಗಂತದ್ದು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಹರೀಶ್ ಕುಮಾರ್ ಸೇರಿದಂತೆ ಮುಖಂಡರು ಉಪಸ್ಥಿತರಿದ್ದರು.